ಸಲ್ಮೆಲು ನಮ್ಮ ಕುಟ್ಲಾತುಳು ವಾರ್ತೆಲು ಯಾನು ಸುರೇಖಾ ಶೆಟ್ಟಿ. ಮಾಧ್ಯಮ ಇನ್ನು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆದುಂಡು. ಈ ದೇಶದ ಭವಿಷ್ಯ ಜವನ ಜವಂದಿ ವಾರ್ತಾ ಮಾನಿಲಿನ ಕೈಟುಂಡು. ಈ ಸಮಾಜನು ಗಟ್ಟಿ ಮುಟ್ಟುಡು ಕಟ್ಟುಡಾತನೆಂದು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಪಂತೆರು ಕುಡ್ಲಡು ಗುರುವಾರ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತೆಯರಿನ 5ನೇ ಸಮ್ಮೇಳನ ಉದಿಪನ ಮಲ್ತದು ಆರ್ಪಾತೇರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತೆಯರಿನ ಸಂಘದ ನಿಲೆಟ್ಟು ಕುಡ್ಲದ ಪುರಭವನದ ಮನೋಹರ ಪ್ರಸಾದ ವೇದಿಕೆಡು ಭುವನೇಂದ್ರ ಪುದುವೆಟ್ಟು ಸಭಾಂಗಣಡು ವಾರ್ತಾ ಮಾಣಿಲಿನ 5ನೇ ಜಿಲ್ಲಾ ಸಮ್ಮೇಳನ ಗುರುವಾರ ನಡೆತಂಡು. ದುಂಬತ್ತ ಸಮ್ಮೇಳನದ ಬಿನ್ನೆರು ವಾರ್ತಾ ಮಾಣಿಲು ಬರೆಯಿನ ಬೂಕುಲಿನ ಪ್ರದರ್ಶನ ಬುಕ್ಕ ವೀರೇಶ್ ನೆಂಪುದ ಛಾಯಾಚಿತ್ರೋಲಿನ ಪ್ರದರ್ಶನ ಉದಿಪನ ಮಲ್ತಿರು. ಸಮ್ಮೇಳನದ ಗುರುಕಾರ್ಯರು ಬೆಂಗಳೂರದ ಹಿರಿಯ ಪತ್ರಕರ್ತರು ಶಿವಸುಬ್ರಹ್ಮಣ್ಯ ಬೊಕ್ಕ ಉದಿಪನ ಮಲ್ಪರೆ ಇತ್ತಿನ ಮಲ್ಲ ಬಿನ್ನೆರು ಬೆದ್ರದ ಡಾಕ್ಟರ್ ಎಂ ಮೋಹನ್ ಆಳ್ವೇರು ಬೊಕ್ಕ ಬಿನ್ನೆರನು ಮೆರವಣಿಗೆಡು ಸಂಘದ ಪದಾಧಿಕಾರಿಲು ಲೆತೊಂದು ಬತ್ತಿರು. ಕುಡ್ಲ ಪ್ರೆಸ್ ಕ್ಲಬ್ದ ಗುರುಕಾರ್ಯರು ಪಿಬಿ ಹರೀಶ್ ರೈ ಮಾತೆರೆಲ್ಲ ಎತ್ಕೊಂಡರು. ಸಂಘದ ಗುರುಕಾರ್ಯರು ಶ್ರೀನಿವಾಸ್ ನಾಯ್ಕ ಇಂದಾಚೆ ಸುರೂತ ಪಾತೆರ ಪಂಡದು ಸಂಘದ ಸಾಧನಲೇನು ತುಂಬುದಿಯರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಬೆದ್ರದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೇರು ವಾರ್ತಾ ಮಾಣಿಲಿನ ಜಿಲ್ಲಾ 5ನೇ ಸಮ್ಮೇಳನ ಉದಿಪನ ಮಲ್ತಿರು. ಆಳ್ವೇರು ಪಾತಿರ್ತು ಶ್ರೀನಿವಾಸ ನಾಯಕ ದುಂಬಾಳ್ತಿಡು ಬೊಡಾಯ್ನಾಥ ಸಾಮಾಜಿಕ ಕಾರ್ಯಕ್ರಮ ಮಲ್ತೊಂದು ಪುರವು ಭಾರಿ ಸಂತೋಷ. ಇಡೀ ಸಮಾಜ ಕಟ್ಟುನವಲು ಪತ್ರಕರ್ತೆಯರಿನ ಪಾಲು ಮಹತ್ವದವು. ಮಾಧ್ಯಮ ಇನಿ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆದುಂಡು. ಮಾಧ್ಯಮ ಬುಡ್ದು ಒವ್ವೇ ಕಾರ್ಯ ಇಜ್ಜಿಂದು ಪಂಡೇರು. ರಾಜಕೀಯ ಪಕ್ಷಲಿನ ಒತ್ತಡಗೂ ಬಗ್ಗದು ಕೆಲವು ಸತ್ಯಾಂಶಲಿನ ಮುಚ್ಚಿದ ಪಾಡುನಿನ್ಲ ತೂಪ. ಸಾಮಾಜಿಕ ಮಾಧ್ಯಮಲು ಅಪಮಾನ ಮಲ್ಪನಿನ್ಲ ತೂಪ. ಈ ದೇಶದ ಭವಿಷ್ಯ ಜವನ ಜವಂದಿ ಪತ್ರಕರ್ತರಿನ ಮಾಧ್ಯಮ ವಿದ್ಯಾರ್ಥಿಲಿನ ಕೈಟುಂಡು. ಈ ಸಮಾಜನು ಗಟ್ಟೆ ಮುಟ್ಟುಡು ಕಟ್ಟುಡಾತನೆಂದು ಡಾಕ್ಟರ್ ಆಳ್ವೇರು ಪಂಡೇರು. ಮಾಧ್ಯಮ ಎಂಬುದು ಈಗ ನಮ್ಮ ಪ್ರತಿಯೊಬ್ಬರ ಒಂದು ಜೀವನದ ಅವಿಭಾಜ್ಯ ಒಂದು ಅಂಗವಾಗಿದೆ. ಇದನ್ನು ಬಿಟ್ಟು ನಾವು ನಮ್ಮ ಯಾವ ಕ್ಷೇತ್ರವನ್ನು ನಾವು ಆಲೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಇಡೀ ಮಾಹಿತಿ ಇರ್ಬೋದು, ಅಥವಾ ಒಂದು ಮನರಂಜನೆ ಇರ್ಬೋದು, ಶಿಕ್ಷಣ, ಸಮಾಜದ ಜಾಗೃತಿ, ಸಮುದಾಯದ ಎಲ್ಲ ಸಂಘಟನೆಗಳಲ್ಲಿ ಪ್ರಮುಖ ಪಾತ್ರವನ್ನು ಇವತ್ತು ಮಾಧ್ಯಮ ವಹಿಸಿಕೊಂಡು ಬಂದಿದೆ. ಶಿವಸುಬ್ರಹ್ಮಣ್ಯ ಗುರುಕಾರ್ಮೆದ ಭಾಷಣ ಮಲ್ತದು ಡಿಜಿಟಲ್ ಕ್ರಾಂತಿಡ್ದು ಹಿರಿಯ ಪತ್ರಕರ್ತರು ನಡುಗದು ಪೋತಿರು. ಪಾಕ ಪತ್ರಿಕೆಲಿಗೂ ಪೋಡಿಗೆ ಶುರುವಾತರು. ಕಂಪೆನಿ ಕಲ್ಚರ್ಗೂ ಒರ್ಗುಜಿಂದ ಪಣಪು ನೆಡ್ದು ತಾನು ಪತ್ರಿಕೋದ್ಯಮಡ್ದು ದೂರ ಉಂತೊಡಾತನ್ ಬತ್ತನು. ಒವ್ವೇ ಪತ್ರಕರ್ತನು ಬಲ ಇಜ್ಜಂದಿನಂಚಿನ ಮಲ್ಪನ ಪತ್ರಿಕಾ ಕಾರ್ಯಾಲಯ ಉಂಡು ಎಂದು ಆರ್ಪಂಡೆರು. ಪತ್ರಿಕೋದ್ಯಮ ಕೆಲಸ ಬೋರತ್ತು ತಾನು ಅರ್ಜಿ ಪಾಡ್ದು PUCಗೆ ಸೇರ್ನಾಯಿ ಅತ್ತು ಪ್ರಿನ್ಸಿಪಾಲರೇ ಲೆತ್ತದು ಸೇರ್ಸಾದಿತ್ತಿರು. 5ನೇ ಕ್ಲಾಸ್ಡ್ ಉಪ್ಪುನಗ ನವಭಾರತ ಪೇಪರ್ ಓದುದು ಉಮೇದು ಬುಲೆಪವನಾಯಿ. ಇತ್ತೆ 85% ಯುವ ಪತ್ರಕರ್ತರು ಪೇಪರ್ ಓದುಚೇರು. ಇತ್ತೆ ಪೇಪರ್ ಹಾಳಾದು ಪೋತುಂಡು. ಟಿವಿ ತೂಪನಂಚ ಇಜ್ಜಿಂದು ಹೊಸ ಪೊಲಬುದಕ್ಲಿಗೆ ತಿಕ್ಕಣ ಮೋನೆ ಪಿಂಟವೇರು. ಈ ಬಗೆಟ್ ಸಮ್ಮೇಳನಡು ಚರ್ಚೆ ಮಲ್ಪೊಡೊಂದು ಶಿವಸುಬ್ರಹ್ಮಣ್ಯರು ಪಂಡೇರು. ಯಾರು ಪತ್ರಿಕಾಲಯ ಒಳಗಡೆ ಡಿಜಿಟಲ್ ಆಗಿ ನಾವು ಆ್ಯಕ್ಟಿವ್ ಇರಲ್ವೋ ಹಿಂದೆ ಸರಿತಾರೆ, ಏನು ಮಾಡಲಿಕ್ಕಾಗಲ್ಲ. ಯಾವುದೇ ಒಂದು ಕಾಮಗಾರಿಗೆ ಕೆಲಸ ಮಾಡೋದವರನ್ನು ನಾವು ಆಯ್ಕೆ ಮಾಡಲ್ಲ. ಟೆಂಡರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರನ್ನೇ ಆಯ್ಕೆ ಮಾಡೋದು. ಹಿಂದೆ ಸರಿತಾರೆ, ಏನು ಮಾಡಲಿಕ್ಕಾಗಲ್ಲ. ತಾನಾಗೆ ಉದ್ಯೋಗ ಕಳ್ಕೊಂಡವರಿಗೆ ಏನೂ ಮಾಡಲಿಕ್ಕಾಗಲ್ಲ ಡಿಜಿಟಲ್ ಪೈಪೋಟಿಯಲ್ಲಿ. ಆದರೆ ಈಗಿನ ಎಲ್ಲ ನಾನು ಪತ್ರಿಕೆಯಿಂದ ಬಂದವನಿಂದ ನಾನು TV ಮಾಧ್ಯಮವನ್ನು ಮಾತಾಡಲ್ಲ. ಪತ್ರಿಕೆಯಲ್ಲಿ ಕೆಲಸ ಮಾಡುವವರು ಖಂಡಿತವಾಗಿ ಡಿಜಿಟಲ್ ಇದರಿಂದ ಹೆದರಬೇಕಾಗಿಲ್ಲ. ಆದರೆ ನಾನೊಂದು ಉದಾಹರಣೆ ಕೊಡ್ತೀನಿ. ಬಹುಶಃ ಇಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಒಂದು 80% ಪೇಪರ್ ಓದಲ್ಲ ಅಂತ ನಾನು ಹೇಳ್ತೀನಿ. ಆಗಿನ ಕಾಲಘಟ್ಟದಲ್ಲಿ ಜರ್ಮನ್ ಕ್ರಾಂತಿ ಆದಾಗ, ಆ ಕೈಗಾರಿಕಾ ಕ್ರಾಂತಿ ಆದಾಗ ಅಲ್ಲಿ ಆವಿಷ್ಕಾರ ಆದಂಥ ಅಚ್ಚುಮಳೆಗಳು ಈ ಥರದ್ದೆಲ್ಲದನ್ನು ಅವನು ಅಡಗಲ್ ತಂದು ಇಲ್ಲಿನ ಜೋಡಿಸಿ ಅದನ್ನೆಲ್ಲ ಸರಿ ಮಾಡಿ ಅದನ್ನು ಒಂದು ಪ್ರಿಂಟಿಂಗ್ ರೂಪದಲ್ಲಿ ಅಕ್ಷರಗಳನ್ನು ಮೂಡಿಸಿದಾಗ ಅದು ಇತಿಹಾಸದ ದಾಖಲೆಯಾಗಿ ಉಳಿಯುತ್ತೆ. ಹಾಗಾಗಿ ಈ ಮಂಗಳೂರಿನಲ್ಲಿ ಅರ್ಮನ್ ಮೊಗ್ಲಿನ್ ಶುರು ಮಾಡಿದಂಥ ಪತ್ರಿಕೆಗೆ ಇವತ್ತು ಪತ್ರಿಕೋದ್ಯಮ ಹೆಚ್ಚು ಕಡಿಮೆ ಹತ್ತಿರ ಇನ್ನೊಂದು ಕೆಲವು ವರ್ಷಗಳು ಕಳೆದರೆ 1.5 ದಶಕಗಳು ಒಂದೂವರೆ ಶತಮಾನಗಳನ್ನು ದಾಟಿ ನಾವು ಆಚೆ ಬಂದಿದ್ದೀವಿ. 2ನೇ ಶತಮಾನದ ಹತ್ತಿರ ನಿಂತಿದ್ದೇವೆ. ಸಮ್ಮೇಳನದ ಪ್ರಾಯೋಜಕರು ಬೊಕ್ಕ ಬಿನ್ನೆ ರಾಯ್ ನಂಚಿತನ MRPLದ ಜನರಲ್ ಮ್ಯಾನೇಜರ್ ಕೃಷ್ಣ ಹೆಗಡೆ, ಅದಾನಿ ಗ್ರೂಪ್ದ ಕಿಶೋರ್ ಆಳ್ವ, KMF ಕುಡ್ಲದ ಗುರುಕಾರ್ಯರು KP ಸುಚರಿತ ಶೆಟ್ಟಿ ಮುಕ್ಲೆಗ್ ಸಮ್ಮನದ ಮರ್ಯಾದೆ ಮಲ್ತೆರು. ಡಾಕ್ಟರ್ ಎಂ ಮೋಹನ್ ಆಳ್ವ, ಶಿವಸುಬ್ರಹ್ಮಣ್ಯ, ಶಿವಾನಂದ ತಗಡೂರು ಬುಕ್ಕ ಶ್ರೀನಿವಾಸ್ ನಾಯ್ಕ ಇಂದಾಚೆರೆಗ್ ಸಮ್ಮನದ ಮರ್ಯಾದೆ ಮಲ್ತೆರು. ಹಸಿರೇ ಉಸಿರು ಕಾರ್ಯಕ್ರಮಕ್ಕೂ ಚಾಲನೆ.
ಕುತ್ಲೂರು ಶಾಲಾ ವಿದ್ಯಾರ್ಥಿ ಬ್ಯಾಂಡ್ ಸೆಟ್ ಗ್ರೂಪ್ಗೂ ಸಮದತ್ತು ಪಟ್ಟಣ ಬೊಕ್ಕ ಹರಿಹರ ಸರಕಾರಿ ಶಾಲೆಗೆ ಸಮದತ್ತು ಪಟ್ಟಣ ಕಾರ್ಯಕ್ರಮ ನಡೆತದೆ. ಶಾಸಕರು ವೇದವ್ಯಾಸ್ ಕಾಮತ್, ಜಿಲ್ಲಾಧಿಕಾರಿ ಮುಲೈ ಮೊಹಲನ್, ಕುಡ್ಲ ಮಹಾನಗರ ಪಾಲಿಕೆದ ಒತ್ತು ಕಮಿಷನರ್ ಚಂದ್ರಶೇಖರ್ ಮಲ್ಲ ಬಿನ್ನರಾದ ಪಾಲ್ಗೊಂಡರು. ಸಂಘದ ಒತ್ತು ಗುರುಕಾರ್ಯರು ಭಾಸ್ಕರ್ ರೈಕಟ್ಟ, ಪ್ರಧಾನ ಕಾರ್ಯಂತರಿ ಜಿತೇಂದ್ರ ಕುಂದೇಶ್ವರ್, ಪಣವಾಧಿಕಾರಿ ಪುಷ್ಪರಾಜ್, ಪತ್ರಿಕಾ ಭವನ ಟ್ರಸ್ಟ್ ಗುರುಕಾರ್ಯರು ರಾಮಕೃಷ್ಣ ಆರ್, ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯಂತರಿ ಇಬ್ರಾಹಿಂ ಅಡ್ಕಸ್ಥಳ, ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಜಗನ್ನಾಥ ಶೆಟ್ಟಿಬಾಳ, ಮೊಹಮ್ಮದ್ ಆರಿಫ್ ಸೇರಿನಂಚ ಪದಾಧಿಕಾರಿಗಳು ಪಾಲ್ಗೊಂಡರು. ದಿನೇಶಿರ ಕಾರ್ಯಕ್ರಮ ಸುಧಾರಿತ ಕೊರಿಯರ್. ಪೊಲೀಸರು ಕುಡ್ಲದ ಜೈಲಿಗೆ ಕಾರ್ಯಾಚರಣೆ ನಡಪಾಯಿನ ಪೊರ್ತುಡು ನಿಷೇಧ ಮಲ್ತನ ಸೊತ್ತುಲು ತೋಚಿದು ಬತ್ತು ನಡೆದ ಅವರ ಕರ್ತವ್ಯ ಲೋಪದ ದೂರದ ಮಿತ್ತು ಜೈಲಾಧೀಕ್ಷಕರು ಪಿಟಿ ಓಬಳೇಶಪ್ಪ ಮೇರಿನ ಅಮಾನತು ಮಲ್ತದು ಬುಧವಾರ ಆದೇಶ ಪಿದಾಡ್ಪದಿರು. ಪೊಲೀಸರು ಕುಡ್ಲದ ಜೈಲಿಗೆ ಕಾರ್ಯಾಚರಣೆ ನಡಪಾಯಿನ ಪೊರ್ತುಡು ನಿಷೇಧ ಮಲ್ತನ ಸುತ್ತಲೂ ತೋಚಿದ ಬತ್ತು ನಡೆದ ಅವರ ಕರ್ತವ್ಯ ಲೋಪದ ದೂರದ ಮಿತ್ತು ಜೈಲ ಅಧೀಕ್ಷಕರು ಬಿಟಿ ಒಬಳೇಶಪ್ಪ ಮೇರಿನ ಅಮಾನತು ಮಲ್ತದು ಬುಧವಾರ ಆದೇಶ ಪಿದಾಡ್ಪದಿರು. ವಿಚಾರಣೆ ದೆತ್ತದೀದು ನನದ ಆದೇಶ ಮುಟ್ಟ ಅಮಾನತು ಆದೇಶ ಪಿದಾಡ್ಪಾದುಂಡು. ಮೈಸೂರು ಕೇಂದ್ರ ಕರ್ಪಿಲ್ಲದ ಸಹಾಯಕ ಅಧೀಕ್ಷಕರು ಕೆಎನ್ ಮೋಹನ್ ಕುಮಾರ್ರೇನು ಕುಡ್ಲ ಕರ್ಪಿಲ್ದ ಪ್ರಭಾರ ಅಧೀಕ್ಷಕರಾದ ಮಲ್ತದನೆಂದು ಕಾರಾಗೃಹ ಬುಕ್ಕ ಸುಧಾರಣಾ ಸೇವೆದ ಮಹಾನಿರ್ದೇಶಕರು ದೇವಜ್ಯೋತಿ ರೇ ತಿಳಿಪಾದರು. ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಡ್ರೈವರ್ಲೆನ ಸಂಘ ಬೊಕ್ಕ ಸಮಾನ ಮನಸ್ಸುದಕ್ಲೆನ ವೇದಿಕೆದ ನಿಲೆಟ್ಟು ಗುರುವಾರ ಕುಡ್ಲದ ಮಿನಿ ವಿಧಾನಸೌಧದ ಕೈತಲ ರಿಕ್ಷಾ ಡ್ರೈವರ್ಲೆನ ಹಕ್ಕೊತ್ತಾಯ ಪ್ರದರ್ಶನ ನಡಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಡ್ರೈವರ್ಲೆನ ಸಂಘ ಬೊಕ್ಕ ಸಮಾನ ಮನಸ್ಕರ ವೇದಿಕೆದ ನಿಲೆಟ್ಟು ಗುರುವಾರ ಕುಡ್ಲದ ಮಿನಿ ವಿಧಾನಸೌಧದ ಕೈತಲ ರಿಕ್ಷಾ ಡ್ರೈವರ್ಲೆನ ಹಕ್ಕೊತ್ತಾಯ ಪ್ರದರ್ಶನ ನಡಪಾಯಿರು. ಬುಡಂದೆ ಧರಣಿ ಸತ್ಯಾಗ್ರಹ ನಡಪ ಒಂದು ಪುನಗ ಸಂಸದರು ಶಾಸಕರು ಕೊರ್ನ ಭರವಸೆಲೆನು ಜೇಂಕವಂದೆ ತುರ್ತು ಜಾರಿ ಮಲ್ಪೋಡು. ಡಿಸೆಂಬರ್ 1 ವಿಧಾನಮಂಡಲದ ಅಧಿವೇಶನಡು ರಿಕ್ಷಾ ಡ್ರೈವರ್ಲೆನ ಬೇಡಿಕೆಲೆನ ಬಗೆಟ್ಟು ನಿರ್ಣಯ ಕೈಕ ದೆತೊನಡೊಂದು ರಿಕ್ಷಾ ಡ್ರೈವರ್ಲು ಒತ್ತಾಯ ಮಲ್ತಿರು. ರಿಕ್ಷಾ ಯೂನಿಯನ್ ನಾಯಕರು ವಿಷ್ಣುಮೂರ್ತಿ ಬೊಕ್ಕ ದಯಾನಂದ ಶೆಟ್ಟಿ ಹಕ್ಕೊತ್ತಾಯ ಪ್ರತಿಭಟನೆ ಉದ್ದೇಶಿಸಿದ್ದು ಪಾತಿರಿಯರು. ರಿಕ್ಷಾ ಡ್ರೈವರ್ಲೆನ ನಡಟುಪ್ಪುನ ಓದು ವಾರಂಟ್ಲೆನು ಸರಿ ಮಲ್ತ ಕೊರಿಯರೆ ಜಿಲ್ಲಾಡಳಿತ ಕ್ರಮ ದೆತೊನಡೊಂದು ನಾಯಕರು ಒತ್ತಾಯ ಮಲ್ತಿರು. ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮನ್ನ ನೀವು ತಾತ್ಸಾರ ಮನೋಭಾವವನ್ನು ನೋಡಿದರೆ, ನಮ್ಮನ್ನ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ರಿಕ್ಷಾ ಚಾಲಕರು ನಿಮಗೆ ಉತ್ತರವನ್ನು ಕೊಡ್ತಾರೆ ಅನ್ನುವಂತ ಎಚ್ಚರಿಕೆಯನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ. ಆದ್ದರಿಂದ ಏನು ವಿಧಾನಮಂಡಲ ಅಧಿವೇಶನದಲ್ಲಿ ನಮ್ಮ ಪರವಾಗಿ ಅಲ್ಲಿ ಚರ್ಚೆಗಳು ಬರಬೇಕು. ನಮ್ಮ ಬೇಡಿಕೆಗಳನ್ನ ಸಮಗ್ರವಾಗಿ ಚರ್ಚಿಸಿ ಮೋಟಾರು ವಾಹನ ಕಾಯ್ದೆಯ 115 ಅಡಿಯಲ್ಲಿ ಇಲ್ಲಿನ ಕಾರಣ ಸಾಮರ್ಥ್ಯ ಇವುಗಳಿಗೆ ಅನುಗುಣವಾಗಿ ನಿಯಮಾವಳಿಗಳನ್ನು ತರಬೇಕಂತ ನಾವು ಹೇಳ್ತಾ ಇದ್ದೇವೆ. ನಾವು ಬ್ಯಾಟರಿ ರಿಕ್ಷಾಗಳ ವಿರೋಧಿಗಳಲ್ಲ. ನಾಳೆ ಮುಂದಿನ ದಿನಗಳಲ್ಲಿ ನಾವು ಏನು CNG ಗ್ಯಾಸ್ನವರು ಬ್ಯಾಟರಿ ಚಾಲಿತ ರಿಕ್ಷಾವನ್ನು ಖರೀದಿಸಬೇಕಾದ್ರೂ ಅದಕ್ಕೆ ಪರ್ಮಿಟ್ ಮುಖಾಂತರ ಅವಕಾಶ ಕೊಡಬೇಕನ್ನೋಂಥ ಒತ್ತಾಯವನ್ನು ನಾವು ಪದೇ ಪದೇ ಮಾಡ್ತಾ ಬಂದಿದ್ದೇವೆ. ಆದ್ದರಿಂದ ನಮ್ಮ ಹೋರಾಟಗಳು ನಿಲ್ಲುವುದಿಲ್ಲ, ನಮ್ಮ ಹೋರಾಟ ಮುಂದುವರಿತದೆ. ಇಲ್ಲಿವರೆಗೆ ಈ ಸಮಸ್ಯೆಯನ್ನ ನಮ್ಮ ಆಳುವ ಸರ್ಕಾರಗಳು ಸರಿಪಡಿಸುವುದಿಲ್ವೋ, ನಮ್ಮನ್ನ ಕೇಂದ್ರ ಸರ್ಕಾರ ಕರೆದು ಮಾತುಕತೆ ಮಾಡುವುದಿಲ್ವೋ, ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ನಮ್ಮನ್ನ ಕರೆದು ಮಾತಾಡುವುದಿಲ್ವೋ, ಅಲ್ಲಿವರೆಗೆ ನಾವು ಹೋರಾಟವನ್ನ ಮುಂದುವರಿಸಬೇಕಾದಂತಹ ಅನಿವಾರ್ಯ ಇದೆ. 440 ಕಿಲೋವ್ಯಾಟ್ ಕರೆಂಟ್ ಸಾಗಾರೆ ಟವರ್ ಕಟ್ಟರೆ ದುಂಬು ಬತ್ತಿನ ಅಧಿಕಾರಿಗಳನ್ನು ಊರುದಕ್ಲು ಬೆರಿಯತ್ತನ ಸಂಗತಿ ಏಳಿಂಚೆ ಕಂಗೂರಿಡು ನಡೆತದೆ. ಒಡಿಪುದ ಎಲ್ಲೂರುಡು ಕಾಸರಗೋಡು ಜಿಲ್ಲೆಗೆ ಕರೆಂಟ್ ಒದಗಾಯರೆ ಈ ಟವರ್ ಕಟ್ಟೊಂದುಂಟು. ಒಡಿಪು ಜಿಲ್ಲೆದ ಎಲ್ಲೂರುಡು ಕಾಸರಗೋಡು ಜಿಲ್ಲೆಗೆ ಕರೆಂಟ್ ಒದಗಾಯರೆ ಟವರ್ ಕಟ್ಟೊಂದುಂಟು. 440 ಕಿಲೋವ್ಯಾಟ್ ಕರೆಂಟ್ ಸಾಗಾಯರೆ ಟವರ್ ಕಟ್ಟೆರೆ ದುಂಬು ಬತ್ತಿನ ಅಧಿಕಾರಿಲಿನ್ನು ಊರುದಕ್ಲು ಬೆರಿಪತ್ತಿನ ಸಂಗತಿ ನಡೆತದೆ. ಕೃಷಿ ಭೂಮಿಡು ಬೊಕ್ಕ ಖಾಸಗಿ ಜಾಗಿಡ ಕರೆಂಟ್ ಜಂತಿ ಸಾಗುನೆಕ್ ಇರೋದ ತೋಚಾದು ಪಾಕ ತಿಂಗೊಳುಡ್ದು ಜನ ಇರೋದ ಮಲ್ತೊಂದುಲ್ಲೇರು. ಅಂಡ ಅಂಗಾರೆ ಬೊಕ್ಕ ಬುಧವಾರ ಸುದ್ದಿ ಜಂದೆ ಕೆಲಸ ಸುರು ಮಲ್ತದಿನ ಅಧಿಕಾರಿಲೇನು ಊರುದಕ್ಲು ಓದಂಟಕ್ಕೆ ಒಯ್ತಿದ್ದೇರು. ಟವರ್ ಕಟ್ಟುನೆಕ್ ಕಾಡು ಇಲಾಖೆದ ಒಪ್ಪಿಗೆ ಪಡವೆಂದೆ ಮರೊಕ್ಲೇನು ಕರ್ತೊಂದಿತ್ತದು ಸ್ಥಳೀಯ ಆಡಳಿತೊಡ್ದಲ ಒವ್ವೇ ಲೈಸೆನ್ಸ್ ದೆತೊನ್ನದೆ ಕೆಲಸ ಸುರು ಮಲ್ತದುಂಡು. ಈ ವಿಚಾರ ಗೊತ್ತಾಯಿನ ಬೆರಿಕೆ ಜಾಗಿಗೆ ಬತ್ತಿನ ಗ್ರಾಮದ ಜನಕುಲು ಬೊಕ್ಕ ಅಧಿಕಾರಿಲೆಗ್ ಪಾತಿರದ ಓದು ವಾರಂಟ್ ಶುರು ಆತಂಡು. ಐಕಳ ಪಂಚಾಯತ್ ಗುರುಕಾರ್ಯರು ಬೊಕ್ಕ ಸದಸ್ಯರು ಸೇರ್ತು ಜಾಗಿಗೆ ಬತ್ತಿನ ಗ್ರಾಮದ ಜನಕುಲು ಅಧಿಕಾರಿಲೇನು ಪಿರಕಡ ಪುಡ್ತಿರು. ಕರೆಂಟ್ ಜಂತಿ ಪಾಡಿಯರೆ ಟವರ್ ಕಟ್ಟೊಂದುಪ್ಪು ನಕ್ಲಿನ ಮಿತ್ತು ಸರಿಯಾಯಿನ ಕ್ರಮ ದೆತೊನಡು ಬೊಕ್ಕ ಒವ್ವೇ ಕಾರಣಗಳ ಕಾನೂನು ಬಿಡ್ದು ಕೆಲಸ ಮಲ್ಪರೆ ಬಲ್ಲೆಂದು ಗ್ರಾಮದ ಜನಕುಲು ಒತ್ತಾಯ ಮಲ್ತಿದರು. ಬಾರಿ ಮೀಟಿಂಗ್ ಆಗಿದೆ, ಫೋಟೋಸ್ ಎಲ್ಲ ಇದೆ. ಎಲ್ಲ ನೀವು ರೆಪ್ರೆಸೆಂಟೇಷನ್ ಇತ್ತು, ಅವ್ರ ಮಾಡಬೇಕು. ಹೇಗಿದೆ ಅಂತ ರೆಪ್ರೆಸೆಂಟೇಷನ್ ಮಾಡಬೇಕು. ಅವ್ರು ಅದೇ ಹೇಳಿದ್ರೆ ರೆಪ್ರೆಸೆಂಟೇಷನ್ ಅವ್ರು ಮಾಡಲಿ ಅಂತ.
ಯಾರಿಗೆ ಇದಾಗಬೇಕು ಪ್ರಾಬ್ಲಮ್ ಇದ್ರೆ ರೆಪ್ರೆಸೆಂಟೇಷನ್ ಮಾಡಿ ಅಂತ ರೆಪ್ರೆಸೆಂಟೇಷನ್ ಮಾಡಬೇಕು. ನಾವು ಇವತ್ತು ಸಂಜೆ ರಿಸರ್ವ್ ಮಾಡ್ತೇವೆ. ರಾಷ್ಟ್ರೀಕೃತ ಬ್ಯಾಂಕುಲು ದಕ್ಷಿಣ ಕನ್ನಡ ಜಿಲ್ಲೆಡೆ ಪುಟ್ಟುಂಡಲ ಒಂಜಿ ಸೇರೊಂದು ಎಲ್ಲೆ ಆವೊಂದೊಪ್ಪುನಗ ಸಹಕಾರಿ ಕ್ಷೇತ್ರ ಮಲ್ಲೆ ಆವೊಂದುಂಡೊಂದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಬಂತೆರ್ ತೊಕ್ಕೊಟ್ಟುಡು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಉದಿಪರ ಮಲ್ತದು ಆರ್ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಚಳವಳಿಡು ಭಾರೀ ದುಂಬು ಇತ್ತದು ಅವೇತು ಸಹಕಾರಿ ಸಂಸ್ಥೆಲು ತಾಪನೆಯಾದ ಗೆಲ್ಮೇಡು ಕಾರ್ಯ ಮಲ್ತೊಂದುಲ್ಲ ಇತ್ತ ಉಳ್ಳಾಲ ತಾಲೂಕುಡು ನನಂಜಿ ಸಹಕಾರಿ ಸಂಘ ಪುಸ್ತತಾದ ತಾಪನೆಯಾತಡು ಅವೇ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ತೊಕ್ಕೊಟ್ಟು ಭಟ್ನಗರದ ಶಕ್ತಿ ಕಾಂಪ್ಲೆಕ್ಸ್ದ ಸುರೂತ ಮಾಲಿಗೆಡು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಉದಿಪನ ಆತಡು ಉದಿಪನ ಲೇಸಿಡು ಜೀವನ್ ಕುಮಾರ್ ತೊಕ್ಕೊಟ್ಟು ಮಾತೆರೆನ್ಲ ಏತ್ಕೊಂಡೆರು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಗುರುಕಾರ್ಯರು ಕೆಟಿ ಸುವರ್ಣೇರಿನ ಗುರುಕಾರ್ಮಿಡು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಹೊಸ ಸೊಸೈಟಿನ ಉದಿಪನ ಮಲ್ತೆರು ಕಟೀಲು ಅನಂತ ಪದ್ಮನಾಭ ಆಸ್ರಣಿರು ತುಡರು ಬೊಲ್ಪು ಪುತ್ತಾಯರು ದುಂಬದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಿಂಗಾರ ಅರಲ್ತೆರು ಅಖಿಲ ಭಾರತ ಬಿರ್ವೆರೆ ಸಂಘದ ಗುರುಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣ ಕಂಪ್ಯೂಟರೀಕರಣ ವ್ಯವಸ್ಥೆಗೆ ಚಾಲನೆ ಕೊರಿಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಾತಿರ್ತ್ ಮುಖ್ಯ ರಾಷ್ಟ್ರೀಕೃತ ಬ್ಯಾಂಕುಲು ಒಡಿಪು ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಪುಟ್ಟುಂಡಲ ಇತ್ತ ಒಂಜಿ ಸೇರೊಂದು ಎಲ್ಲೆ ಆವೊಂದು ಪುನಗ ಸಹಕಾರಿ ಕ್ಷೇತ್ರ ಮಲ್ಲೆ ಆವೊಂದುಂಡು ಇತ್ತ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಸೇರಿದು ಸಹಕಾರಿ ಕ್ಷೇತ್ರಕ್ಕೂ ನನಲಾತ್ ಬಲ ಬೈದನೆಂದು ಪಂಡೆರು ನಳಿನ್ ಕುಮಾರ್ ಕಟೀಲ್ ಪಾತಿರ್ತ್ ಠೇವಣಿ ದೀಪುನಕ್ಲು ಬೊಕ್ಕ ಸಾಲ ದೆತ್ತೊನ್ನಕ್ಲು ಸಹಕಾರಿ ಸಂಘದ ರಡ್ಡು ಕನ್ನುಲು ಅಕ್ಲೆಡ ಕಣನೀರು ಬರಂದೆನಂಚ ತೂವನುಡುಂದು ಪಂಡೆರು ನವೀನ್ ಚಂದ್ರ ಡಿ ಸುವರ್ಣ ಪಾತಿರ್ತ್ ಜಿಲ್ಲೆದ ಜನಕ್ಲೆಡ ಒರಿಪಾವನ ಮನಸ್ಸು ಒಪ್ಪು ನೆಡೆದಾವರ ಮುಲ್ಪ ಸಹಕಾರಿ ಸಂಘಗಳು ಗೆಲ್ಮೆ ಪಡೆವೊಂದಿಲ್ಲ ಸಹ್ಯಾದ್ರಿ ಸೊಸೈಟಿ ಉತ್ತರೋತ್ತರ ಅಭಿವೃದ್ಧಿ ಆವಡೆಂದು ಎಡ್ಡೆಪ್ಪು ಬೈಕೆರು ಕೆಟಿ ಸುವರ್ಣರು ಕುರ್ಕಾರ್ಮೆದ ಭಾಷಣ ಮಲ್ತದು ಸಹಕಾರಿ ಸಂಘ ತಾಪನೆ ಮಲ್ಪೋಡು ಪಂಪಿನ ಕನ ನಿಜ ಆತಡು ಒಂದೇನು ಸುರು ಮಲ್ಪೆರೆ ರಾಜೇಂದ್ರ ಕುಮಾರ್ ಪ್ರೇರಣೆ ಸಾರ್ವಜನಿಕರಿಗೂ ಸಾಕಾರ ಆಪುನಂಚ ಕಾರ್ಯ ಮಲ್ಪೆರೆ ಮಾತೆರ್ನಲ ಸಾಕಾರ ಬೋರ್ಡೊಂದು ಪಂಡೇರು ಸಹಕಾರ ಸಂಘೋಲೆನ ಒತ್ತು ನಿಬಂಧಕಿರು ಎಚ್.ಎನ್. ರಮೇಶ್ ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಲ ಉಳ್ಳಲ ಚೀರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರರು ಸುರೇಶ್ ಭಟ್ನಗರ ಮಾಣ್ ಸೊಬಾಣ್ ಗುರುಕಾರ್ಯರು ಲೂವಿಸ್ ಜೆ ಪಿಂಟೋ ಮಲ್ಲ ಬಿನೆರಾದ್ ಪಾಲ್ದೆ ತೊಂಡೆರು ಸೊಸೈಟಿದ ಒತ್ತು ಗುರುಕಾರ್ಯರು ಎಜೆ ಶೇಖರ್ ನಿರ್ದೇಶಕರಾದ ಪುನಃ ಸತೀಶ್ ಕರ್ಕೆರ ಬಾಬು ಕಿನ್ಯಾ ಬಿಡಿ ಗೋಪಾಲ್ ದಿನೇಶ್ ಕೆ ಅತ್ತಾವರ್ ಆನಂದ ಕೆ ಅಸೈಗೋಳಿ ಶಿವಪ್ರಸಾದ್ ಮಾಧವ ಪೂಜಾರಿ ಯತೀಶ್ ಹೊಸಗದ್ದೆ ದಿವ್ಯಾ ನವೀನ್ ಸುವರ್ಣ ನಿಶಾ ವಿನೋದ್ ಸುವರ್ಣ ಈ ಪೊರ್ತುಡಿತ್ತರು ಒಂದು ಗ್ರಾಮ ಪಂಚಾಯಿತಿಯ ಅಕೌಂಟನ್ನು ಸಹಕಾರಿ ಕ್ಷೇತ್ರದಲ್ಲಿ ಮಾಡುವುದಿಲ್ಲ. ನಮ್ಮನ್ನು ದುಡಿಸ್ಕೊಳ್ತಾರೆ. ಸರ್ಕಾರ ಯಾವುದೇ ಸಹಾಯ ಸಹಕಾರಿ ಕ್ಷೇತ್ರಕ್ಕೆ ಮಾಡುವುದಿಲ್ಲ. ಜನರಿಂದ ಠೇವಣಿ ಪಡ್ಕೊಂಡು ಜನರಿಗೆ ಸಾಲ ಕೊಟ್ಟು ಲಾಭ ಮಾಡಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಎಲ್ಲ ಸಹಕಾರಿ ಕ್ಷೇತ್ರಗಳು ಕೆಲಸ ಮಾಡ್ತಾ ಇದೆ ಸಂಘಗಳು. ಯಾವಾಗ ಒಂದು ಸಂಸ್ಥೆ ಬೆಳೀತದೆ ಹೇಳಿದರೆ ಠೇವಣಿದಾರ ಮತ್ತು ಸಾಲಗಾರ ಇಬ್ಬರು ಎರಡು ಕಣ್ಣುಗಳು ಅಂತ ಯಾರು ಯೋಚನೆ ಮಾಡ್ತಾರ ಆ ಎರಡೂ ಕಣ್ಣಲ್ಲಿ ಕಣ್ಣೀರು ಬಾರದಾಗಿ ನೋಡ್ಕೋಬೇಕು. ನನಗೆ ವಿಶ್ವಾಸ ಇದೆ ಕೆ.ಟಿ. ಸವರ್ಣವರು ಬಹಳ ಉದ್ಯಮಿ, ಬಹಳ ಯಶಸ್ವಿಯಾಗಿರ್ತಕ್ಕಂಥ ಉದ್ಯಮಿ, ಸಮಾಜದ ಎಲ್ಲ ಚಿಂತನೆಗಳಿರ್ತಕ್ಕಂಥವ್ರು ಅವ್ರ ಟೀಮ್ ನಮ್ಮ ಶೇಖರಣ್ಣ ಸೇರಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಟೀಮ್. ಹಾಗಾಗಿ ಈ ಟೀಮ್ ಮಾಡಿರ್ತಕ್ಕಂಥ ಈ ಸಹಕಾರಿ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಸಂಸ್ಥೆ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಈ ಸಂದರ್ಭಗಳು ಈ ಉದ್ಘಾಟನೆ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಉತ್ತರ ಅಭಿವೃದ್ಧಿ ಸಾಧಿಸಡು ನೆತ ಮುಲ್ಪದ ಸ್ಥಳೀಯ ಜನಗಳಿಗೆ ಹಾಗೆಲ್ಲ ಆರ್ಥಿಕ ಅಭಿವೃದ್ಧಿಗೆ ಒಂಜಿ ಪೂರಕವಾದ ಕೆಲಸ ಮಾಡ್ಕೊಳಕ ಆವಡು ಹೆಚ್ಚಿನ ಒಂಜಿ ಸೇವೆ ಕೊರ್ಪನ ಶಕ್ತಿ ಮೊಗಲೆ ದೇವರು ಕೊರಡು ಬಂದು ಈ ಸಂದರ್ಭಗಳು ಹಾರೈಸೊಂದು ಇಂಚಿನ ಮಾತ ರೀತಿಲ್ಲ
ಜನಕ್ಕುಲೆಗೆ ನೆಟ್ಟು ಸೇವೆ ತಿಕ್ಕೊಡು ಮಾತಾ ಜನಕ್ಕುಲೆಗೆ ಸಹಕಾರ ಮಲ್ಪೋಡು ಬೇತೆ ಬೇರೆ ರೀತಿ ಸಹಾಯ ಮಲ್ಪೋಡು ಮನ್ಪಣ ಉದ್ದೇಶಡು ಇಂಚಿನ ಒಂಜಿ ಎಡ್ಡೆ ರೀತಿಡು ಆ ಒಂಜಿ ಏಸಿ ಒಂದು ಮಲ್ತದು ಐನಿ ಸಹಕಾರ ಮಲ್ಪೆರಂಚಿನ ಎಂಗ್ಲಿಗೆ ಆ ದೇವರಿಲ್ಲ ಕರುಣಿಸಡೆ ಪಡೆದು ಪಣ್ಣೊಂದು ಕೊರಗಜ್ಜನ ದಯೆ ಎಂಕ್ಲಿನ ಸಿನಿಮಾದ ಮಿತು ಉಪ್ಪುಣಂದು ನಟ ನಿರ್ದೇಶಕಿರು ಉಪೇಂದ್ರ ಪಂತಿರು ಕೊರಗಜ್ಜನ ಆದಿಜಾಗೆ ಕುತ್ತಾರ ದೆಕ್ಕಾಡುಗ ಬತ್ತನ ಆರು ಅರೆನ ಯುಐ ಸಿನಿಮಾದ ಗೆಲ್ಮೆಗಾದ ಪ್ರಾರ್ಥನೆ ಮಲ್ತಿರು ಉಳ್ಳಾಲ ತಾಲೂಕುದ ಕುತ್ತಾರ್ ದೆಕ್ಕಾಡದ ಕೊರಗಜ್ಜನ ಆದಿಜಾಗೆಗೆ ಬತ್ತನ ಕನ್ನಡ ಸಿನಿಮಾ ರಂಗದ ಪುದರ್ಪೋಯಿ ನಟೆ ನಿರ್ದೇಶಕಿರು ಉಪೇಂದ್ರ ಆರೆ ಪಾಲ್ದೆತೊನ್ನ ಬೊಕ ನಿರ್ದೇಶನ ಮಲ್ತನ ಪ್ಯಾನ್ ಇಂಡಿಯಾ ಸಿನಿಮಾ ಯುಐ ಡಿಸೆಂಬರ್ 20 ಬಿಡುಗಡೆಯಾಯಿರುತ್ತದೆ ಐತ ಗೆಲ್ಮಿಗಾದ ಕೊರಗಜ್ಜನ ಸಾನ್ನಿಧ್ಯದ ಎದುರು ಪ್ರಾರ್ಥನೆ ಮಲ್ತಿರು ಕುತ್ತಾರು ಕೊರಗಜ್ಜನ ಆದಿಕ್ಷೇತ್ರ ಪ್ರಕೃತಿಗೆ ಮುಟ್ಟಾದಿತ್ತದು ದೈವದ ಪುದರಡು ಮುಲ್ಪ ಪ್ರಕೃತಿ ಆರಾಧನೆ ನಡತೊಂದುಂಡು ಈ ಪೊರ್ತುರು ಆರ್ಪಂಡೆರು ಸಿನಿಮಾದ ಪ್ರಮೋಷನ್ಗಾದ ಕುಡ್ಲಗ ಬೈದ ಕೊರಗಜ್ಜನ ದಯೆ ಎಂಕ್ಲೆನ ಮಿತ್ತು ಉಪ್ಪಡೆಂದು ಉಪೇಂದ್ರ ಪಂಡೆರು ಸಿನಿಮಾ ತಯಾರು ಮಲ್ತನ ಕೆಪಿ ಶ್ರೀಕಾಂತ್ ಲಹರಿ ವೇಲು ಈ ಪೊರ್ತುಡಿತ್ತೆರು ಪಂಜಂದಾಯ ಬಂಟ ವೈದ್ಯನಾಥ ಬೊಕ್ಕ ಕೊರಗತನಿಯ ದೈವೊಲಿನ ಆದಿಸ್ಥಳ ಟ್ರಸ್ಟದ ಗುರುಕಾರ್ಯರು ಒತ್ತು ಗುರುಕಾರ್ಯರ ಬೊಕ್ಕ ಟ್ರಸ್ಟಿಲು ಉಪೇಂದ್ರರಿಗೆ ಕ್ಷೇತ್ರದ ಪರವಾದ ಮೆಚ್ಚುಗೆ ತಿರುಪಾಯರು ಮೊದಲನೇ ಸರಿ ನಾನು ಭಾಳ ವಿಶೇಷ ಅನ್ನೋದು ಏನಂದರೆ ಎಲ್ಲದಕ್ಕಿಂತ ವಿಶೇಷ ಅಂದರೆ ಇಲ್ಲಿ ನೇಚರಲ್ಲಿರೋದು ಆಮೇಲೆ ಕರೆಂಟ್ ಯೂಸ್ ಮಾಡೋಂಗಿಲ್ಲ ಅಂತ ಇಲ್ಲಿ ರಾತ್ರಿ ಓಡಾಡಬೇಕಾದ್ರೂ ಲೈಟ್ ಆಫ್ ಮಾಡಿ ಓಡಾಡ್ತಾರಂತೆ ಅಂದರೆ ನೇಚರ್ನ ಸಿಂಬಲೈಸ್ ಮಾಡೋ ಥರ ಕೊರಗಜ್ಜ ಅಂದರೆ ನಮ್ಮ ನೇಚರ್ ಅನ್ನೋ ಥರ ಭಾಳ ಖುಷಿಯಾಯಿತು ಆ್ಯಕ್ಚುಲಿ ತುಂಬ ಕೊರಗಜ್ಜನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ಲ ನೋಡಿ ಎಲ್ಲ ಇದಾರಲ್ಲ ಅವ್ರು ತಿಳ್ಕೊಳ್ಳೋದೇನು ದೇವರ ಬಗ್ಗೆ ತಿಳ್ಕೊಳ್ಳೋದೇನು ಬೆದ್ರಿದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನೆಲೆಟ್ಟು 30ನೇ ವರ್ಷದ ಆಳ್ವಾಸ್ ವಿರಾಸತ್ ರಾಷ್ಟ್ರೀಯ ಸಾಂಸ್ಕೃತಿಕ ಉಚ್ಚಯ ಡಿಸೆಂಬರ್ 17-15 ಮೊಟ್ಟ ಆಟನೆ ಮಾಲ್ತದಾಂದು ಡಾಕ್ಟರ್ ಮೋಹನ್ ಆಳ್ವೇರು ಕುಡ್ಲಡು ಸುದ್ದಿಕೂಟಡು ಪಂತೇರು ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವಾ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೋಟಡು ಪಾತಿರ್ದು ಆಳ್ವಾಸ್ ವಿರಾಸತ್ ಈ ಸರ್ತಿ 30ನೇ ವರ್ಷಡು ನಡಪಾ ಹೊಂದಿತ್ತದು ಡಿಸೆಂಬರ್ 17-15 ಮುಟ್ಟ ಪುತ್ತಿಗೆ ವಿವೇಕಾನಂದ ನಗರದ ವನಜಾಕ್ಷಿ ಕೆ ಶ್ರೀಪತಿ ಭಟ್ ಬಯಲು ರಂಗ ಮಂದಿರಡು ಕಾರ್ಯಕ್ರಮಲು ನಡಪುಣದು ಪಂಡೆರು ವಿಶೇಷ ಆಕರ್ಷಣೆಯಾದ ಈ ಸರ್ತಿ ಕೈಮಗ್ಗ ಸೀರೆಳಿನ ಬೊಕ್ಕ ಜವಲಿ ಉತ್ಸವ ನಡಪೆರೆ ಉಂಡು ಭಾರತೀಯ ಪರಂಪರೆಯನ್ನು ತೋಜಾವನ ಕಾಶ್ಮೀರಡು ಕನ್ಯಾಕುಮಾರಿ ಮುಟ್ಟದ ನೇಯ್ಪು ನಕ್ಲಿಡ್ದು ಗಿರಾಕಿಲಿಗೆ ಸೀದಾ ಮಾರಾಟ ನಡಪೆರೆ ಉಂಡು ಒಡಿಪುದ ಪದ್ಮಶಾಲಿ ನೇಕಾರರಿನ ಪ್ರತಿಷ್ಠಾನದ ಸಾಕಾರದೊಟ್ಟಿಗೂ ಈ ಉತ್ಸವ ದೀವೊಂದುಂದು ಆರ್ಪಂಡೇರು ಪುದರ್ಪೋಯಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರೆ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ಗೆ ಈ ಸರ್ತಿ 2024ನೇ ಸಾಲದ ಆಳ್ವಾಸ್ ವಿರಾಸತ್ ಪ್ರಶಸ್ತಿ ಕೊರ್ಪುಂಡು ಡಿಸೆಂಬರ್ 10ಕ್ಕೆ ವಯ್ಯ ಐನರೆಡ್ದು ಆಜರೆ ಮುಟ್ಟ ನಡಪುನ ಉದಿಪನ ಲೇಸಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಉದಿಪನ ಮಲ್ಪೇರು ಒಡಿಪುದ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಗುರುಕಾರ್ಯರು ಡಾಕ್ಟರ್ ಜಿ ಶಂಕರ್ ಗುರುಕಾರ್ಮೆ ವಹಿಸುವಿರೆಂದು ಮೋಹನ್ ಆಳ್ವ ಪಂಡೇರು ಆನಿಬಯ್ಯ ಆಜಿ 35 ರಾತ್ರಿ ಎನ್ಮರೆ ಮುಟ್ಟ ನೂದೆರ್ದೆಚ್ಚ ದೇಶೀಯ ಜನಪದ ಕಲಾ ಕೂಟಲೆಡ್ದು ಮೂಜಿ ಸಾರಡು ದೆಚ್ಚ ಕಲಾವಿದರು ಇತ್ತದು ಸಾಂಸ್ಕೃತಿಕ ಮೆರವಣಿಗೆ ನಡಪೆರೆ ಉಂಡು ಎನ್ಮರೆಡ್ದು ಒರಂಬರೆ ಮುಟ್ಟ ಆಳ್ವಾಸ್ ವಿರಾಸತ್ ಸಾಂಸ್ಕೃತಿಕ ರಥ ಸಂಚಲನ ಬುಕ್ಕ ರಥಾರತಿ ನಡಪುಣಂದು ಆರು ತಿರಿಪಾಯರು ಡಿಸೆಂಬರ್ 17-14 ಮುಟ್ಟ ನಿಚ್ಚಲ ಬಯ್ಯಗ್ ಐನ್ ಮುಕ್ಕಾಲೆಡ್ದು ರಾತ್ರಿ ಒರ್ಮ ಮುಟ್ಟ ಬೇತೆ ಬೇತೆ ಕಲಾವಿದರೆಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪುಡು 15ಕ್ಕೆ ಕೃಷಿ ತೆನಸು ಫಲಪುರ್ಪ ಕೈಚಾತುರ್ಪು ಬೊಕ್ಕ ಪ್ರಾಚ್ಯ ವಸ್ತು ಪ್ರದರ್ಶನ ಚಿತ್ರಕಲೆ ಕಲಾಕೃತಿ ಛಾಯಾಚಿತ್ರ ಪ್ರದರ್ಶನ ಮಾರಾಟ ಅಂಗಡಿಲಿನ ಮೇಳದಿ ಒಂದುಂಡು ನಿಚ್ಚಲ ಒಂಜುಂಜಿ ಲಕ್ಷ ಜನ ಸೇರುಣ ಅಂದಾಜೆ ಇತ್ತದೆ ಐಕ್ ಸರಿಯಾದ ವ್ಯವಸ್ಥೆ ಮಲ್ತದಾಂದು ಡಾಕ್ಟರ್ ಮೋಹನ್ ಆಳ್ವೇರು ಪಂಡೇರು ಆಳ್ವಾಸ್ ಕಾಲೇಜಿದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರು ಪ್ರಸಾದ ಶೆಟ್ಟಿ ಸುದ್ದಿಗೂಟೊಡಿತ್ತರು ಈ ವರ್ಷ 30ನೇ ವರ್ಷದ ಆಳ್ವಾಸ್ ವಿರಾಸತನ್ನು ಡಿಸೆಂಬರ್ 10ರಿಂದ 15ರವರೆಗೆ ಪುತ್ತಿಗೆ ವಿವೇಕಾನಂದ ನಗರದ ಶ್ರೀಮತಿ ವನಜಾಕ್ಷಿ ಕೆ ಶ್ರೀಪತಿ ಭಟ್ ಬಯಲುರಂಗ ಮಂಟಪದಲ್ಲಿ ಎಂದಿನಂತೆ ನಡೆಯಲಿಕ್ಕಿದೆ 30ನೇ ವರ್ಷದ ವಿರಾಸತ್ತಿನಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮತ್ತು ಅದರ ಒಟ್ಟಿಗೆ ಬೇರೆ ಬೇರೆ ರೀತಿಯ ಮೇಳಗಳನ್ನು ಒಟ್ಟಿಗೆ ಜೋಡಣೆ ಮಾಡಿಕೊಂಡು ಬಂದಿದ್ದೇವೆ. 14ರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಂದಿನಂತೆ ನಡೆಯುತ್ತದೆ. 15ನೇ ತಾರೀಕಿನಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಲ್ಲ, ಕೇವಲ ಸಂಪೂರ್ಣವಾಗಿ ಅಲ್ಲಿರುವ ಮೇಳಗಳು, ಕೃಷಿ ಮೇಳ, ಆಹಾರ ಮೇಳ, ಫಲಪುಷ್ಪ ಮೇಳ, ಕರಕುಶಲ ಮತ್ತು ಪ್ರಾಚ್ಯ ವಸ್ತು ಪ್ರದರ್ಶನ ಮೇಳ, ಚಿತ್ರಕಲಾ ಮೇಳ, ಕಲಾಕೃತಿಗಳ ಪ್ರದರ್ಶನ, ಛಾಯಾಚಿತ್ರಗಳ ಪ್ರದರ್ಶನ, ಇದೆಲ್ಲ ಮತ್ತು ಕೈಮಗ್ಗಗಳ ಮೇಳ ಇದೆಲ್ಲವೂ ನಡೀತಾ ಇರ್ತದೆ. ಡಿಸೆಂಬರ್ 10ರಂದು ಮಂಗಳವಾರ ಉದ್ಘಾಟನೆಯನ್ನು
ಪ್ರತಿ ವರ್ಷದಂತೆ ಈ ವರ್ಷವೂ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಶಂಕರ್ ಅವರು ಅಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕಿದ್ದಾರೆ. ಬ್ರಿಜೇಶ್ ಚೌಟ್ರು, ಉಮನಾಥ್ ಕೋಟ್ಯಾನ್ರು ಮತ್ತು ನಮ್ಮ ಜಿಲ್ಲಾಧಿಕಾರಿಯವರು, ಪೊಲೀಸ್ ಕಮಿಷನರು ಇವರೆಲ್ಲ ಇದ್ದುಕೊಂಡು, ಇದರ ಜೊತೆಯಲ್ಲಿ PGR ಸಿಂಧಿಯಾ ಮತ್ತು BL ಶಂಕರ್ ಕೂಡ ನಮ್ಮೊಟ್ಟಿಗೆ ಇದ್ದುಕೊಂಡು, ಬೇರೆ ಬೇರೆ ಅತಿಥಿಗಳು ಇದ್ದುಕೊಂಡು, ಅದರ ಇಡೀ ಪಟ್ಟಿ ನಿಮ್ಮಲ್ಲಿದೆ, ಇವರೆಲ್ಲ ಇದ್ದುಕೊಂಡು ಅದು ಉದ್ಘಾಟನಾ ಸಮಾರಂಭ ನಡೆಯುವುದು. ದೇಶಪ್ರೇಮಿ ಸಮಾಜ ಸೇವಕೆ ಸುಖಾನಂದ ಶೆಟ್ಟಿಯರಂಚಿನ ಹಿಂದೂ ನಾಯಕಿಯರು ಶಾಶ್ವತ ಅಂದು ಶಾಸಕರು ಉಮಾನತ ಕೋಟ್ಯನ್ ಪಂತೆರು ಬೆದ್ರಾ ಕ್ಷೇತ್ರ ವಲಯದ ಶ್ರೀರಾಮ ಫ್ರೆಂಡ್ಸ್ ಅಂಗರಗುಡ್ಡೆದ ಸುಖಾನಂದ ಶೆಟ್ಟಿ ನೆಂಪುದ ಗೊಬ್ಬುದ ಕೂಟ ಉದೀಪನ ಮಲ್ತದು ಆರ್ಪಾತಿರಿಯರು. ಬೆದ್ರ ಕ್ಷೇತ್ರ ವಲಯದ ಅಂಗರಗುಡ್ಡೆ ಶ್ರೀರಾಮ ಭಜನಾ ಮಂಡಳಿ ಕೈತಲು ಶ್ರೀರಾಮ ಫ್ರೆಂಡ್ಸ್ ಅಂಗರಗುಡ್ಡೆದ ನಿಲೆಟ್ಟು ಸಹಾಯ ಹಸ್ತ ಎಂದಿತ್ತ ಜತೆ ಸೇರಿಗೆಡು ಕರೆದು ಪೋಯಿನ ಸುಖಾನಂದ ಶೆಟ್ಟಿಯರನ ನೆಂಪುಗಾದು ಸುಮಾರು 100 ಜನಕ್ಕಳಿಗೂ ಪೋಸ್ಟ್ ಇಲಾಖೆದ 10 ಲಕ್ಷ ರೂಪಾಯಿ ಒಟ್ಟು ಅಪಘಾತ ಇನ್ಸೂರ್ಗೂ ಪುದರ್ ಸೇರ್ಸಾವುನ ಆರೋಗ್ಯ ಶಿಬಿರ ಗೊಬ್ಬುದ ಕೂಟ ಅಟ್ಟನೆ ಮಲ್ತದಿತ್ತಿರು. ಶಾಸಕಿರು ಉಮಾನತ ಕೋಟ್ಯಾನ್ ಗೊಬ್ಬುದ ಕೂಟ ಉದೀಪನ ಮಲ್ತಿರು. ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಇತ್ತದು ಪಾಕ ಜನಕ್ಕೂ ಪೋಸ್ಟ್ ಇಲಾಖೆದ 10 ಲಕ್ಷ ರೂಪಾಯಿ ಖರ್ಚಿದ ಧರ್ಮದ ಅಪಘಾತ ಇನ್ಸೂರ್ ಪಾಲಿಸಿ ಕೈಪಗತ್ತಿದರು. ಉಮಾನತ ಕೋಟ್ಯನ್ ಪಾತಿರ್ದು ದೇಶಪ್ರೇಮಿ ಸಮಾಜ ಸೇವಕಿರು ಸುಖಾನಂದ ಶೆಟ್ಟಿಯರಂಚಿನ ಹಿಂದೂ ನಾಯಕಿರು ಶಾಶ್ವತ ಅರೆನೆ ನೆಂಪು ಮಲ್ತೊನ್ನ ಕಾರ್ಯಕ್ರಮ ದಿನವು ಪುಗರ್ನ ಸಂಗತಿಯಿಂದ ಪಂಡೆರು. ಜಿಲ್ಲಾ ಪಂಚಾಯತ್ ದುಂಬುದ ಸದಸ್ಯರು ಈಶ್ವರ ಕಟೀಲ್ ಗುರ್ಕಾರ್ಮೆ ವಹಿಸಿದಿತ್ತಿರು. ಮೂಲ್ಕಿ ಬೆದ್ರಾ ಮಂಡಲ ಗುರ್ಕಾರ್ಯರು ದಿನೇಶ್ ಪುತ್ರನ್, ಮಂಜನ್ನ ಬ್ರಿಗೇಡ್ ತಾಪಕ ಗುರ್ಕಾರ್ಯರು ಮನೋಜ್ ಕೋಡಿಕೆರೆ, ಯುಗ ಪುರುಷ ಕಿನಿಗೋಳಿದ ಭುವನಾಭಿರಾಮ ಉಡುಪ ಕಾರ್ಯಕ್ರಮಟು ಪಾಲ್ದೆ ತೊಂಡಿರು. ಕೇಳ್ತಾರೆ, ಬದುಕೇನು ಮಾಡಿದೆ ಇಲ್ಲೇ, ಸುಳ್ಳೆ ಮುದುಕಿಯಾಗಿ ಮೆರೆದಲು ಕೀ ಹುಚ್ಚು ಮರಳೆ, 7 ಜನ್ಮಾಂತರ ದಿನವು ಹಿಂಗ ಹೇಳದೆ ಹೋದವು ನಿನಗಿಲ್ಲ ದಿನವು ಎನ್ನುವಂತೆ ಮನುಷ್ಯನ ಬದುಕು ಮರ ಹುಟ್ಟಿ ಮರಸದ್ದಾಗ ಆಗಬಾರ್ದಂತೆ. ಮರ ಕಡಿದು ಮನೆ ಕಟ್ಟುವ ನಾವು ಗಿಡ ನೆಟ್ಟು ಬೆಳೆಸಿ ಕೂಡ ಬಾಧ್ಯರಾಗ್ತಾವಂತೆ. ಹಾಗಾಗಿ ಒಂದು ರೀತಿಯಲ್ಲಿ ಮನಸ್ಸು ಮಾರುಕಟ್ಟೆಯಾಗಿದೆ, ಚಿಂತೆಗಳ ಸಂತೆಯಾಗಿದೆ, ಜಗ್ಗಾಟದ ಯಾತ್ರೆಯಾಗಿದೆ, ಪಾತಕಗಳ ಪಾತ್ರೆಯಾಗಿದೆ. ಹೀಗೆ ಬಗೆಹರಿದ ಲೆಕ್ಕ ಉತ್ತರ ಸಿಗದ ಪ್ರಶ್ನೆಗಳಲ್ಲಿ ನಮ್ಮ ಬದುಕು ಕಳೆದು ಹೋಗ್ತಾ ಇದೆ. ಉಗ್ರಗಾಮಿನ ರೀತಿಯಲ್ಲಿ ಬರ್ತದೆ ಕ್ರೂರವಾದ ಹತ್ಯೆ ಮಲ್ತಿನಂಚಿನ ಆ ಒಂಜಿ ಪಾಪಿಲೆಗೆ ಬಹುಶಃ ತಕ್ಕ ಶಾಸ್ತಿ ನನಲ ಆತಿಜಿ ಒರಿಯನ್ನು ಕೆರ್ಪುನ ಹಕ್ಕಿ ಏರೆಗ್ಲ ಇಜ್ಜಿ ಅಂಡ ಸುಖಾನಂದ ಶೆಟ್ಟಿ ಪಂಪಿನಂಚಿನ ಯುವಕಿಯರ್ನ ಕಣ್ಮನಿ ಹಿಂದುತ್ವದ ಒಂಜಿ ಮಾಣಿಕ್ಯ ಅಂದ್ ಬಡಲ ತಪ್ಪ ಒಂದು ಅಂಚಿನ ಸುಖಾನಂದ ಶೆಟ್ರು ಕೇವಲ ಜವನರನೊಟ್ಟಿಗೆ ಸಂಘಟನೆಗೆ ಜೀವ ಕೊರ್ದು ಮುಲ್ಕಿಡು ಮುಡುಬಿದ್ರೆ ಕ್ಷೇತ್ರಡು ಬಹುಶಃ ಸಂಘಟನೆ ಗಟ್ಟಿಯಾದ ಕಟ್ಟಿನ ಅಂಚಿನವರಿ ಕಟ್ಟರ್ ಹಿಂದುತ್ವವಾದಿ. ಕುಡ್ಲ ಮಹಾನಗರ ಪಾಲಿಕೆದ 45ನೇ ಬಂದರ್ ವಾರ್ಡ್ ಅಂಗನವಾಡಿದ ಸ್ವಂತ ಕಟ್ಟಡ ಉದೀಪನ ಆತಂಡು ಶಾಸಕರು ವೇದವ್ಯಾಸ್ ಕಾಮತ್ ಸಂತ ಅರ್ಸುಲ ಅಂಗನವಾಡಿದ ಹೊಸ ಕಟ್ಟಡ ಉದೀಪನ ಮಲ್ತದೇರು. ಕುಡ್ಲ ಮಹಾನಗರ ಪಾಲಿಕೆದ 45ನೇ ಬಂದರ್ ವಾರ್ಡದ ಅರ್ಸುಲ ಅಂಗನವಾಡಿಗೂ ಹೊಸ ಕಟ್ಟವನ ಕಟ್ಟದೆತ್ತಿದ್ದು ಐನಿ ಶಾಸಕರು ವೇದವ್ಯಾಸ್ ಕಾಮತ್ ಉದೀಪನ ಮಲ್ತೇರು. ಕರಿಣ ಪಾಕ ವರ್ಷಲಿಡಿದು ಸ್ವಂತ ಅಂಗನವಾಡಿ ಕಟ್ವನಗೂ ಬೇಡಿಕೆ ದೀದಿತ್ತುಂಡಲ ಸರಕಾರದ್ದು ಅಂಗನವಾಡಿ ಮಂಜೂರು ಆದಿಜ್ಜಾಡು. ಇತ್ತ ಶಾಸಕರು ವೇದವ್ಯಾಸ್ ಕಾಮತ್ರಿಗೂ ಅಂಗನವಾಡಿಗಾದ ತಿಕ್ಕದಿನ ಅನುವಾದಡು ಈ ಹೊಸ ಕಟ್ವನ ಕಟ್ಟಾದಳು. ಶಾಸಕರು ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ, ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್, ಧರ್ಮಗುರು ಅಲ್ಫ್ರೆಡ್ ಪೆಂಟೋ ಒಟ್ಟು ಸೇರ್ದು ತುಡರು ಬೊಲ್ಪ ಪೊತ್ತಾದು ಉದೀಪನಡು ಕೈಸೇರಾದಿರು. ವಿಶೇಷವಾದ ಈ ಅಂಗನವಾಡಿ ಕಟ್ಟುನೆಕ್ಕಾದ ಅಂಗನವಾಡಿ ಕಾರ್ಯಕರ್ತಿದ್ದು ಸುಜಾತ ಶೆಟ್ಟಿಯರನ ಪುಣೆ ಪಾಟಿಗೆನೆ ಶಾಸಕರು ನೆಂಪು ಮಲ್ತೊಂದಿರು. ಅಂಗನವಾಡಿಗೂ ಸ್ವಂತ ಕಟ್ವನ ಬೋಡು ಒಂದು ಸುಜಾತ ಶೆಟ್ಟಿಯರನ ಪಾಕ ವರ್ಷಲೆನ ಭಿನ್ನ ಇಪ್ಪನೇನು ನಡಪಾದು ಕೊರ್ತುನೊಂದು ಶಾಸಕರು ಪಂತೆರು. ಒಂದುವೇ ಕಾರ್ಯಕ್ರಮದ ಚಾವಡಿಡು ಸುಜಾತ ಶೆಟ್ಟಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತಿದರು.
ಒವೇ ಇಲಾಖೆದ ಕುಲು ಆ ಇಲಾಖೆದ ಅಂಗನವಾಡಿ ಕಟ್ಟಡ ದಾಂಡ ಆ ಜಾಗ ಆ ಇಲಾಖೆಗೆ ಬುಡಿದು ಬರೋಡು. ಇದು ಒಂದು ಮಹಾನಗರ ಪಾಲಿಕೆ ಜಾಗ ಜನಕ್ಕೆ ಗೊತ್ತು ಪೂಜಿ ಉನ್ನದಾನೆ ಕ್ರಿಕೆಟ್ ಗೊಬ್ಬನ ಜಾಗ ಮಹಾನಗರ ಪಾಲಿಕೆ ಜಾಗ ನೆಟ್ಟು ಕಟ್ಟುಳ ತಂದು ಆ ಪೂಜಿ ಮಹಾನಗರ ಪಾಲಿಕೆದಕ್ಕೂ ಆ ಜಾಗನ ಬುಡ್ದು ಶಿಶು ಕಲ್ಯಾಣ ಇಲಾಖೆದಕ್ಕೆ ಕೊಡ್ದು ಶಿಶು ಕಲ್ಯಾಣದ ಉದಾಹರಣೆ RTC ಬಕ್ಕನೆ ಐಕ್ ಶಿಶು ಕಲ್ಯಾಣ ಇಲಾಖೆದ ಅನುದಾನನ ಉಪಯೋಗ ಮಲ್ಪರೆ ಆಪು ಓವೇ ಇಲಾಖೆ ಓವೋ ಬೇರೆ ಬೇರೆ ಇಲಾಖೆದಕ್ಕೆ ಅನುದಾನಕ್ಕಂತ ಪಾಡ್ರೆ ಆಪುಜಿ ಐಕ್ ನಿಯಮಲ್ಲ ಆ ನಿಯಮದ ಪ್ರಕಾರ ಲತೀಫೇರ್ ಹೆಂಗೆ ಪಂಡೇರೆ ಈ ಕಾಸನ್ನು ಸ್ಯಾಂಕ್ಷನ್ ಮಾಡ್ತಾನೆ ನಾನು ಅಂಗನವಾಡಿ ಜಾಗನ ನಾಡ್ದು ಹೆಂಕಲ್ಲ ಕಾರ್ಪೊರೇಷನ್ ಜಾಗ ಮಲ್ಪುವೆ ಅಂತಾರೆ ಏನೋ ಪಂಡೇರ್. ನಮ್ಮ ಸಂದರ್ಭದಲ್ಲಿ ನಮ್ಮ ಮೇಯರು ಕೂಡ ಇದ್ದಾರೆ. ಯಾವ ಸವಲತ್ತು ಕೂಡ ಸರ್ಕಾರ ವ್ಯವಸ್ಥೆ ನಮ್ಮ ತಾಯಿಯಂದಿರಿಗೆ ಸಿಗ್ತಿರಲಿಲ್ಲ. ನಮ್ಮ ತಂದೆಯವರ ದುಡಿದ ದುಡಿಮೆಯಲ್ಲೇ ಅವರು ನಮ್ಮನ್ನು ಸಾಕಿ ಬೆಳೆಯುವಂಥ ಕಾಲದಲ್ಲಿ ನಾವು ಬಂದಿದ್ದೇವೆ. ಆದರೆ ದೇವರ ದಯದಿಂದ ಇವತ್ತಿರುವ ಮಕ್ಕಳು ನೀವು ಭಾಗ್ಯವಂತರು. ನಿಮ್ಮ ಮನೆಯ ಬಾಗಿಲಿಗೆ ಸ್ತ್ರೀಶಕ್ತಿ ಯೋಜನೆಯವರು ಬರ್ತಾರೆ, ಆರೋಗ್ಯ ಇಲಾಖೆಯವರು ಬರ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ. ನಾನು ಮನೆಯವರ ಹತ್ರ ವಿನಂತಿಸ್ತೇನೆಂದರೆ ಬಂದವರು ಯಾರೇ ಆಗಲಿ ಅವರು ನಿಮ್ಮವರು, ಅವರು ನಿಮ್ಮ ಬಗ್ಗೆ ಕೇಳಲಿಕ್ಕೆ ಬರ್ತಂತೇಳಿ ನೀವು ಅವರ ಗೌರವ ಪ್ರೀತಿಯಿಂದ ಆಹ್ವಾನ ಮಾಡಿ ಸರ್ಕಾರದ ವ್ಯವಸ್ಥೆ ಯಾವುದವರ ಕಾರ್ಯವನ್ನು ನಿಮ್ಮ ಹತ್ರ ಕೇಳಲಿಕ್ಕೆ ಬರ್ತಾರೆ ಅದಕ್ಕೆ ಸರಿಯಾದ ಮಾಹಿತಿ ನೀಡಿ. ಮುಲ್ಕಿದ ಪಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ದಿಂಡು ಉಚ್ಚಯ ನಡೆದಂಡು ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಬೊಕ್ಕ ಶನಿ ಪೂಜೆ ನಡಪಾದಿರು. ಮುಲ್ಕಿ ಒರ್ಬ ಮಾಗಣಿದ ಕಾರ್ಣಿಕದ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ದೀಪೋತ್ಸವ ದಿಂಡು ಉಚ್ಚಯ ಭಾರಿ ಸಂಭ್ರಮಡು ನಡೆತಂಡು. ದೇವಸ್ಥಾನದ ಗೋಪಾಲಕೃಷ್ಣ ತಂತ್ರಿ ಪೂಜೆ ಮಲ್ಪನ ಶ್ರೀಪತಿ ಉಪಾಧ್ಯಾಯ ಬೊಕ್ಕ ನರಸಿಂಹ ಭಟ್ರೆನ ಪೌರೋಹಿತ್ಯಡು ವಿಶೇಷ ಪ್ರಾರ್ಥನೆ ಮಲ್ತದು ತುಡರು ಬೊಲ್ಪು ಪೊತ್ತಾದ ದಿಂಡು ಉಚ್ಚಯೋದಿಪನ ಮಲ್ತೆರು. ಕಾಂಡೆ ಲಕ್ಷ ಕುಂಕುಮಾರ್ಚನೆ, ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ, ಸಾರ್ವಜನಿಕ ಶ್ರೀ ಶನಿ ಪೂಜೆ, ಮಧ್ಯಾಹ್ನ ಮಾಪೂಜೆ, ಮಲ್ಲ ಮಟ್ಟದ ನುಪ್ಪು ಪ್ರಸಾದ ಸೇವೆ ಮಾತನಾಡುತ್ತದೆ. ಬೈಯಡ್ತೆ ರಾತ್ರಿ ಮುಟ್ಟ ದೇವರಿಗೂ ಸಾಮೂಹಿಕ ಪುರ್ಪ ಅರ್ಚನೆ, ಲಕ್ಷ ತಿಬಿಲೆ ಬೊಲ್ಪದ ಬಲಿ ಉಚ್ಚಯ, ಅಷ್ಟಾವಧಾನ ಸೇವೆ ಇಂಚ ತರಾವರಿ ಧಾರ್ಮಿಕ ಕಾರ್ಯಕ್ರಮ ಇತ್ತದು. ಊರ ಪರವೂರ ಭಕ್ತರು ಪಾಲ್ದಿತೊಂಡರು. ಕೈರಂಕಳದ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾಕೇಂದ್ರಡು ರಾಜ್ಯ ಮಟ್ಟದ ಕೃಷಿ ಮೇಳ ಡಿಸೆಂಬರ್ 7 ಬೊಕ್ಕ 2 ತಾರೀಕಿಗೆ ಅಟ್ಟದೆ ಮಲ್ತದನಂದು ಶಾಲೆ ಸಂಚಾಲಕಿರು TG ರಾಜಾರಾಮ್ ಭಟ್ ಬಂದಿರು. ಉಳ್ಳಾಲ ತಾಲೂಕು ಕೈರಂಗಳ ಗ್ರಾಮ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಸಂಚಾಲಕರು TG ರಾಜಾರಾಮ್ ಭಟ್ರು ಸುದ್ದಿಕೋಟುಡು ಪಾತಿರ್ದು ಕರಿನ ಮೂಜಿ ವರ್ಷಲಿಡಿದು ಕೃಷಿ ಮೇಳ ನಡಪ ಒಂದು ಬೈದ. ಈ ಸರ್ತಿ ರಾಜ್ಯ ಮಟ್ಟದ ಕೃಷಿ ಮೇಳದೊಟ್ಟಿಗೂ ಶಿಕ್ಷಣ ಬೊಕ್ಕ ಉದ್ಯೋಗ ಮೇಳ ಡಿಸೆಂಬರ್ 7 ಬೊಕ್ಕ 7 ಮುಗುದಿ ಒಂದ. ಈ ಕಾರ್ಯಕ್ರಮಟು SSLC PUC ಪದವಿಡಿದ ಬೊಕ್ಕ ಬರವು ಬೊಕ್ಕ ಬೇಲೆ ಅಜತ್ತೊನ್ನ ಬಗೆಟ್ ಶಿಕ್ಷಣ ತಜ್ಞರು ಬೊಕ್ಕ ಕೃಷಿನು ಎಂಚು ತುಂಬು ಕೊನವಲಿಂದ ಕೃಷಿ ತಜ್ಞರು ಮಾಹಿತಿ ಕೊರ್ಪೆರೆಂದು ಬಂಡೇರು. 37 ಕಾಲೇಜು ಕಲ್ಪನಕ್ಲು ಪಾಲ್ದೆತುನ್ವೇರು. ಉದ್ಯೋಗ ಮೇಳಡು ರಾಜ್ಯದ ಪ್ರತಿಷ್ಠಿತ ಬೇತೆ ಬೇತೆ ಕಂಪೆನಿದಕ್ಲು ಪಾಲ್ದೆತುನ್ವೇರು. ಕೃಷಿ ಯಂತ್ರ ಸಾಧನ, ಸಾವಯವ ಬಿತ್ತುನ ಬಿತ್ತು, ಈಟು, ನರ್ಸರಿಲಿನ ಯಜಮಾನಿರು ಪಾಲ್ದೆತುನ್ವೇರು. ಮನೋರಂಜನೆ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಲಿನ ದೀವೊಂದುನುದು ರಾಜಾರಾಮ್ ಭಟ್ರು ಬಂಡೇರು. ಜಯರಾಮ್ ಶೆಟ್ಟಿ, ನವೀನ್ ಕುಮಾರ್, ಉಪೇಂದ್ರ ನಾಯಕ್, ವಿಶ್ವನಾಥ ಕಡ್ವಾಯಿ, ರಂಜಿತ್ ಮಿತ್ತಾವು, ಅರುಣ್ ಪ್ರಕಾಶ್ ಶೆಟ್ಟಿ ಸುದ್ದಿಕೂಟೊಡಿತ್ತೇರು. ಕೃಷಿಯನ್ನು ಮಾಡುವ ಜನಕ್ಕೆ ಕೃಷಿಯನ್ನು ಹೇಗೆ ಅದನ್ನು ಎಕನಾಮಿಕಲಿ ವಯಬಲ್ ಆಗಿ ಮಾಡ್ಬೋದು ಅನ್ನುವಂಥ ಜಿಜ್ಞಾಸೆ ಇದು ತುಂಬ ಕಾಲದಿಂದಲೂ ನಡ್ಕೊಳ್ತಾ ಬರ್ತಾ ಇದೆ. ಕೃಷಿಕರಿಗೆ ಅವರಿಗೆ ಬೇಕಾದ ಮಾಹಿತಿಯನ್ನು ಕೊಡುವ ಏಜೆನ್ಸಿಗಳು ಇಲ್ಲ. ಕೃಷಿ ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ ಹೋಗಿ ಕೇಳಿದರೆ ಮಾಹಿತಿಗಳನ್ನು ಅಲ್ಲಿ ಕೊಡ್ತಾರೆ. ಆದರೆ ಕೃಷಿಕನ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಮಾಹಿತಿ ಕೊಡುವ ವ್ಯವಸ್ಥೆ ತತ್ಕಾಲಕ್ಕೆ ಇಲ್ಲ. ಅದು ಸರ್ಕಾರಗಳು, ಇಲಾಖೆಗಳು ಮಾಡಬೇಕಾಗ್ತದೆ. ಅದನ್ನು ಮಾಡುವ ಪ್ರಯತ್ನ ಇಲ್ಲಿ ನಾವು ಪುಣ್ಯಕೋಟಿಗಳಲ್ಲಿ ಮಾಡ್ತಾಯಿದ್ದೇವೆ. ಕಳೆದ 3 ವರ್ಷಗಳಲ್ಲಿ ಕೇವಲ ಕೃಷಿ ಮೇಳಗಳನ್ನು ಮಾತ್ರ ಮಾಡಿ ಜನಕ್ಕೆ ಸುಧಾರಿತ ತಳಿ ಪದ್ಧತಿಗಳನ್ನು, ಸುಧಾರಿತ ಕೃಷಿ ಪದ್ಧತಿಯನ್ನು ಕಲಿಸಿಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಈ ವರ್ಷ 3 ಮೇಳಗಳನ್ನು ಜೊತೆ ಸೇರಿಸಿಕೊಂಡು
ಶಿಕ್ಷಣ ಮೇಳ, ಉದ್ಯೋಗ ಮೇಳ ಮತ್ತು ಕೃಷಿ ಮೇಳ ಇದನ್ನು ಆಯೋಜನೆ ಮಾಡಿದ್ದೇವೆ. ಈಗಾಗಲೇ 140ಕ್ಕೂ ಹೆಚ್ಚು ಸ್ಟಾಲ್ಗಳು. ಎಡೆಗೆರಿತ ತುಳಸುದ್ದಿಲ ಮುಗಿಡು ನನಲಾತ ಸುದ್ದಿಗಾದದು ಒಂದು ಪ್ಲೇಟ್ ನಮ್ಮ ಕುಡ್ಲ ನ್ಯೂಸ್ 20.7.